ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿ ಗ್ರಾಮಗಳಲ್ಲಿ ಪಕ್ಕದ ಕೇರಳದ ಗ್ರಾಮಸ್ಥರು ಬಂದು ಕೋವಿಡ್ ಲಸಿಕೆ ಪಡೆದುಕೊಳ್ಳಲು ಅವಕಾಶವಿಲ್ಲ. ನಮ್ಮ ಜಿಲ್ಲೆಯ ನಿವಾಸಿಗಳಿಗೆ ಮಾತ್ರ ಲಸಿಕೆಯನ್ನ ನೀಡಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್. ಅಂಗಾರ ಸ್ಪಷ್ಟ ನಿರ್ದೇಶನವನ್ನ ನೀಡಿದರು. ಪುತ್ತೂರು ತಾಲೂಕಿನ ಗಡಿ ಗ್ರಾಮವಾದ ನೆಟ್ಟಣಿಗೆ ಮುಡ್ನೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೋವಿಡ್ ನಿಯಂತ್ರಣ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಸಚಿವರು ಗ್ರಾಮಸ್ಥರಿಂದ ಕೇಳಿಬಂದ ದೂರನ್ನ ಆಲಿಸಿ ತಾಲೂಕು ಆರೋಗ್ಯಾಧಿಕಾರಿಯವರಿಗೆ ಸೂಚನೆಯನ್ನ ನೀಡಿದರು. ನೆಟ್ಟಣಿಗೆ ಮುಡ್ನೂರು ಗಡಿ ಗ್ರಾಮವಾಗಿದ್ದು ಪಕ್ಕದ ಕೇರಳದ ಗ್ರಾಮದಿಂದಲೂ ಈಶ್ವರಮಂಗಲ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದು ಲಸಿಕೆಯನ್ನ ಪಡೆದುಕೊಳ್ಳುತ್ತಿದ್ದಾರೆ. ಇದರಿಂದ ನಮ್ಮ ಗ್ರಾಮದವರಿಗೆ ಅಭಾವ ಉಂಟಾಗುತ್ತಿದೆ ಎಂದು ಗ್ರಾಮಸ್ಥರು ಆಪಾದಿಸಿದರು. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ದೀಪಕ್ ರೈ ಅವರು ಉತ್ತರಿಸಿ, ಲಸಿಕೆ ಮಾರ್ಗಸೂಚಿಯ ಪ್ರಕಾರ ನಡೆದುಕೊಳ್ಳಬೇಕಾಗುತ್ತದೆ. ಮೊದಲ ಆದ್ಯತೆ ಈ ಗ್ರಾಮದವರಿಗೆ ನೀಡಲಾಗುತ್ತದೆ. ಪಕ್ಕದ ರಾಜ್ಯದವರಿಗೆ ನೀಡಲು ಅವಕಾಶವಿಲ್ಲ ಎಂದು ಹೇಳಿದರು. ಸಚಿವರು ಮಾತನಾಡಿ, ರಾಷ್ಟ್ರಮಟ್ಟದ ನೋಟದಲ್ಲಿ ಕರ್ನಾಟಕ, ಕೇರಳ ಎಲ್ಲವೂ ಒಂದೇ. ಕೋವಿಡ್ ನಿಯಂತ್ರಣಕ್ಕೆ ಸಂಬಂಧಿಸಿ ಆಯಾ ರಾಜ್ಯಗಳ ನೀತಿ ನಿರೂಪಣೆ ಪರಿಗಣನೆಗೆ ಬರುತ್ತದೆ. ನಮ್ಮ ರಾಜ್ಯದ ರೋಗ ನಿಯಂತ್ರಣ ನಮ್ಮ ಹೊಣೆಯಾದ ಕಾರಣ ನಾವು ಗಡಿಯಲ್ಲೂ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದ್ದೇವೆ. ಹೀಗಿರುವಾಗ ಪಕ್ಕದ ರಾಜ್ಯದವರಿಗೆ ಇಲ್ಲಿ ಲಸಿಕೆ ನೀಡಬೇಕಾಗಿಲ್ಲ ಎಂದು ಹೇಳಿದರು. ನಮ್ಮ ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತರಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಲ್ಯಾಬ್ ಟೆಕ್ನಿಷಿಯನ್ ಇರ್ಬೋದು, ANMಗಳಿರ್ಬೋದು ಅಥವಾ ಡಾಕ್ಟರ್ ಇರ್ಬೋದು. ಈಗ ಡಾಕ್ಟ್ರು ಕೂಡ ಸುಮಾರು 1700 ಜನ 750 ಜನ ಪೋಸ್ಟನ್ನು ಗೌರ್ಮೆಂಟ್ ಮಾಡಿದೆ. ಕೆಲವು ಜನ ಡಾಕ್ಟ್ರುಗಳು ಚಾರ್ಜ್ ತಗೊಳ್ಳದೇ ಇರ್ಬೋದು. ಅಂಥ ಸಮಯದಲ್ಲಿ ನಮಗೆ ಯಾವುದು ಗುತ್ತಿಗೆ ಆಧಾರದಲ್ಲೂ ಕೂಡ ಡಾಕ್ಟ್ರನ್ನು ತಗೊಳ್ಬೇಕು. ನಮ್ಮ ಕೆಲಸಗಳು ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು. ಅದಕ್ಕಾಗಿ ಈಗ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿರುವಂಥದ್ದು ಎಲ್ಲ ರೀತಿಯ ಅವಕಾಶವನ್ನು ನಿಮಗೆ ಮಾಡಿಕೊಟ್ಟಿದ್ದಾರೆ. DC ಅವರು, DH ಅವರು ಮತ್ತು ವೆನ್ಲಾಕಿಗೆ DMO ಅವರಿಗೆ ಮತ್ತು TH ಅವರಿಗೆ ಕೂಡ ಹೋಗಿದೆ. ಈಗ ಮತ್ತೆ ನಾನು DC ಮಾತಾಡೋದಿಗೆ TH ಅವರಿಗೆ ಕೂಡ ಸುಮಾರು 2 ಲಕ್ಷ ರೂಪಾಯಿ ಕೊಡುವ ವ್ಯವಸ್ಥೆ ಮಾಡಿದ್ದಾರೆ. ಆಗ 2 ಲಕ್ಷ ರೂಪಾಯಿಯನ್ನು TH ಅವರಿಗೆ ಅವಕಾಶವನ್ನು ಕೊಟ್ಟಾಗ ನಮಗೆ ಯಾವುದೇ ರೀತಿಯ ಕೊರತೆಗಳು ಅದು ಇಲ್ಲ, ಮಾಸ್ಕ್ ಇಲ್ಲ, ಗ್ಲೌಸ್ ಇಲ್ಲ, ಸ್ಯಾನಿಟೈಸರ್ ಅದು ಯಾವುದೇ ಬರಬಾರ್ದು. ಅದಕ್ಕೋಸ್ಕರ ಆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ನೀವು TH ಅವರು ಗಮನ ಕೊಡಬೇಕು. ಮತ್ತು ಎರಡನೇದಾಗಿ ನಾವು ಟೆಸ್ಟಿಂಗ್ ಏನಿದೆ, ಟೆಸ್ಟಿಂಗ್ ನಮ್ಮದು ಕಡ್ಡಾಯ ಆಗಲೇಬೇಕು. ಇಲ್ಲಾಂದರೆ ಪಾಸಿಟಿವ್ ರೇಟ್ ಜಾಸ್ತಿ ಆಗಿದೆ. ಈ ಸಂದರ್ಭದಲ್ಲಿ ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತರಾದ ಡಾಕ್ಟರ್ ಯತೀಶ್ ಉಳ್ಳಾಲ್, ತಹಶೀಲ್ದಾರ್ ರಮೇಶ್ ಬಾಬು, ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಕುಮಾರ್ ಭಂಡಾರಿ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ದೀಪಕ್ ರೈ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಮೇಶ್ ರೈ ಮೊದಲಾದವರು ಉಪಸ್ಥಿತರಿದ್ದರು.